ಪುತ್ತೂರು ಗೃಹ ರಕ್ಷಕ ದಳ ಘಟಕಕ್ಕೆ ನಿನ್ನೆ ಜಿಲ್ಲಾ ಸಮಾದೇಶರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಪುತ್ತೂರು ಘಟಕದ ಗೃಹ ರಕ್ಷಕರಾದ ಜಗನ್ನಾಥ್ ಪಿ ಅವರಿಗೆ ಆದೇಶ ಪತ್ರ ನೀಡುವ ಮೂಲಕ ಸೆಕ್ಷನ್ ಲೀಡರ್ ಶ್ರೇಣಿಯಿಂದ ಸಾರ್ಜೆಂಟ್ ಶ್ರೇಣಿಗೆ ಪದೋನ್ನತಿಯನ್ನ ನೀಡಿದ್ರು. ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಎಲ್ಲ ಗೃಹ ರಕ್ಷಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರಾದಂತಹ ಸಂಜೀವ ಮಠಂದೂರು ಹಾಗೂ ಘಟಕಾಧಿಕಾರಿ ಅಭಿಮನ್ಯ ರೈ ಗೃಹ ರಕ್ಷಕ ದಳ ಪುತ್ತೂರು ಘಟಕದ ಕಚೇರಿಗೆ ಸರ್ಕಾರಿ ಸ್ಥಳ ಮಂಜೂರು ಮಾಡುವಂತೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಈ ವೇಳೆಗೆ ಪುತ್ತೂರು ಘಟಕಾಧಿಕಾರಿ ಪ್ರಭಾರ ಘಟಕಾಧಿಕಾರಿ ಸಂತೋಷ್ ಹಾಗೂ ಘಟಕದ ಸಿಬ್ಬಂದಿ ಉಪಸ್ಥಿತರಿದ್ದರು. ದಂಡ ವಿಧಿಸ್ತಾ ಇದೆ, ಮೌತ್ ಮಾಸ್ಕ್ ಹಾಕಲಿದೆ ಅಂತ ಹೇಳಿ ಮೊದಲು 1000 ರೂಪಾಯಿ ಈಗ ಕಡಿಮೆ ಮಾಡಿದ್ದಾರೆ. ಆದರೆ ನಾವು ಮೌತ್ ಮಾಸ್ಕ್ ಹಾಕೋದು ಸರ್ಕಾರಕ್ಕಲ್ಲ, ನಮ್ಮ ರಕ್ಷಣೆಗೆ ಅಂತ ಭಾವನೆ ನಮ್ಮಲ್ಲಿ ಬರುವ ರೀತಿಯಲ್ಲಿ ನಾವು ವ್ಯವಹಾರ ಮಾಡಬೇಕು. ನಮ್ಮಲ್ಲಿ ಹೇಗಿದೆ ಅಂತ ಹೇಳಿದರೆ, ನಮ್ಮ ಕಲ್ಚರ್ ಏನಂದರೆ ನಾವೆಲ್ಲ ಮಾಡೋದು ಬೇರೆಯವರಿಗಾಗಿ. ನಮ್ಮ ಸಂಸ್ಕಾರ ಹೇಗಿರಬೇಕಂದ್ರೆ, ನಾವು ಯಾರೂ ನಮ್ಮನ್ನೇ ಗಮನಿಸದೇ ಇರುವಾಗ ನಾವು ಬಿಹೇವ್ ಮಾಡ್ತೇವೆ, ಅದು ನಮ್ಮ ಸಂಸ್ಕಾರ ಆಗ್ತದೆ. ನೀವು ನೋಡಿರ್ಬೋದು, ಟ್ರಾಫಿಕಲ್ಲಿ ನೀವೆಲ್ಲ ಕೆಲಸ ಮಾಡುವವರು ನಿಮ್ಮನ್ನು ನೋಡಿದ ಕೂಡಲೇ ಹೆಲ್ಮೆಟ್ ಕೈಯಲ್ಲಿ ಇರ್ತದೆ, ಪೊಲೀಸ್ ಕಂಡ ಕೂಡಲೇ ಹೆಲ್ಮೆಟ್ ತಲೆಗೆ ಹಾಕ್ತಾರೆ. ಸೀಟ್ ಬೆಲ್ಟ್ ಹಾಕೋದಿಲ್ಲ, ಯಾವಾಗ ಪೊಲೀಸ್ ಗಾಡಿ ಕಾಣ್ತದೆ ಅಲ್ಲಿಗೆ ಸೀಟ್ ಬೆಲ್ಟ್ ಹಾಕೋತಾರೆ. ಈ ಸೀಟ್ ಬೆಲ್ಟ್ ಆಗಲಿ ಹೆಲ್ಮೆಟ್ ಆಗಲಿ ಇರೋದು ಪೊಲೀಸರಿಗೆ ಬೇಕಾಗಿಲ್ಲ, ಗೃಹ ರಕ್ಷಕರಿಗೆ ಬೇಕಾಗಿಲ್ಲ. ಅದು ಯಾರಿಗೆ ಬೇಕಾಗಿರುವಂಥದ್ದು? ಅದು ಸವಾರರಿಗೆ, ಯಾರು ಯೂಸ್ ಮಾಡ್ತಾರೆ ಅವರಿಗೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾದಲ್ಲಿ ಟ್ರೆಂಡ್ ಹೇಗಿದೆ ಅಂತ ಹೇಳಿದರೆ, ನಾವೆಲ್ಲ ಮಾಡೋದು ಪೊಲೀಸರಿಗಾಗಿ. ಕಾನೂನನ್ನು ನಾವು ಮುರಿಲಿಕ್ಕೆ ಹೆಚ್ಚು ಜನ ಇಷ್ಟಪಡ್ತಾರೆ. ಸೊ ನಮ್ಮನ್ನು ಯಾರೂ ಗಮನಿಸದೇ ಇದ್ದಾಗ, ಯಾರೂ ನಮ್ಮನ್ನು ನೋಡದೇ ಇದ್ದಾಗ ನಾವು ಹೆಲ್ಮೆಟ್ ಹಾಕುವಂಥ